ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಿಇಒ ಕಚೇರಿಯ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿಯ ಸಂದರ್ಭದಲ್ಲಿ ಯಾವುದೇ ಸಾರ್ವಜನಿಕ ಸುರಕ್ಷತಾ ಕ್ರಮವನ್ನು ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿ ಸಾರ್ವಜನಿಕರ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎನ್ನುವ ಆಕ್ರೋಶದ ಮಾತುಗಳು ಕೇಳಿಬಂದಿವೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕೇವಲ 40ರಿಂದ 60 ಅಡಿ ಜಾಗದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ನಿರ್ಮಾಣವಾಗುತ್ತಿದೆ. ಈಗಾಗಲೇ ಈ ಶಾಲೆಯ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್, ಬಾಲಕಿಯರ ಪದವಿ ಪೂರ್ವ ಕಾಲೇಜು ಸೇರಿದಂತೆ ವಿವಿಧ ಕಟ್ಟಡಗಳನ್ನು ನಿರ್ಮಿಸಲಾಗಿದ್ದು, ಇದರಿಂದಾಗಿ ದಿನೇ ದಿನೇ ಶಾಲಾ ಆಟದ ಮೈದಾನ ಕೂಡ ದಿನದಿಂದ ದಿನಕ್ಕೆ ಚಿಕ್ಕದಾಗುತ್ತಿದೆ. ಈ ಸಂಬಂಧ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಕಾರ್ಯದರ್ಶಿ ಮತ್ತು ಜಿಲ್ಲಾ ಅಧ್ಯಕ್ಷರಾದ ರಾಮಚಂದ್ರ ಮತ್ತು ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು. ಈ ಪ್ರತಿಭಟನೆಯಲ್ಲಿ ಬಿಇಒ ಕಟ್ಟಡದ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಒತ್ತಾಯಿಸಲಾಗಿತ್ತು. ಕಾಮಗಾರಿ ಸ್ಥಳದಲ್ಲಿ ಇದೀಗ ಮರಗಳ ಮಾರಣ ಹೋಮ ಮಾಡಲಾಗಿದ್ದು, ವಿದ್ಯುತ್ ತಂತಿಯನ್ನು ಕತ್ತರಿಸಿ ಹಾಗೆಯೇ ಬಿಡಲಾಗಿದೆ. ಈ ತಂತಿಯಲ್ಲಿ ವಿದ್ಯುತ್ ಹರಿಯುತ್ತಿದ್ದು, ಯಾರಾದರೂ ಈ ತಂತಿಯನ್ನು ಸ್ಪರ್ಶಿಸಿದರೆ ಪ್ರಾಣ ಬಲಿಯಾಗುತ್ತಿತ್ತು. ಆದರೆ ಅದಕ್ಕೂ ಮೊದಲೇ ಸ್ಥಳೀಯರು ಎಚ್ಚೆತ್ತುಕೊಂಡು ತಂತಿಯಲ್ಲಿ ವಿದ್ಯುತ್ ಇರುವುದನ್ನು ಪತ್ತೆ ಹಚ್ಚಿದ್ದು, ಪರಿಣಾಮವಾಗಿ ಸಾರ್ವಜನಿಕರ ಹಾಗೂ ಶಾಲೆಯ ವಿದ್ಯಾರ್ಥಿಗಳ ಪ್ರಾಣ ಉಳಿದಿದೆ. ಇದು ಇಲ್ಲಿ ನಡೆಯುತ್ತಿರುವ ನಿರ್ಲಕ್ಷ್ಯತನದ ಕಾಮಗಾರಿಗೆ ಒಂದು ಜೀವಂತ ಸಾಕ್ಷಿಯಾಗಿದೆ. ಈ ಶಾಲೆಯಲ್ಲಿ ಸುಮಾರು 500ರಿಂದ 600 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳು ಓಡಾಡುತ್ತಿರುವ ಪ್ರದೇಶದಲ್ಲಿ ವಿದ್ಯುತ್ ಹರಿದಾಡುತ್ತಿರುವ ತಂತಿಯನ್ನು ಹಾಗೆಯೇ ಬಿಟ್ಟಿರುವುದು ಎಷ್ಟೊಂದು ಬೇಜವಾಬ್ದಾರಿತನ ಅಲ್ಲವೇ? ಈ ಸಂಬಂಧ ತಕ್ಷಣವೇ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವ ಒತ್ತಾಯ ಕೇಳಿಬಂದಿದೆ. ಒಂದೆಡೆ ಶಾಲಾ ಆಟದ ಮೈದಾನದಲ್ಲಿ ಕಟ್ಟಡಗಳನ್ನು ನಿರ್ಮಿಸುತ್ತಾ ಮುಂದಿನ ಪೀಳಿಗೆಗೆ ಆಟದ ಮೈದಾನವೇ ಇಲ್ಲದಂತೆ ಮಾಡಲು ಹೊರಟಿರುವುದು ಮತ್ತು ಕಟ್ಟಡ ಕಾಮಗಾರಿಯ ವೇಳೆ ಬೇಜವಾಬ್ದಾರಿತನ ಮೆರೆಯುತ್ತಿರುವುದರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿರುವ ನಡುವೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಕಾರ್ಯದರ್ಶಿ ಮತ್ತು ಜಿಲ್ಲಾ ಅಧ್ಯಕ್ಷರಾದ ಕೆ ರಾಮಚಂದ್ರ ಹಾಗೂ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸುವಂತೆ ಹಿರಿಯೂರು ತಹಶೀಲ್ದಾರರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಅನಾನುಕೂಲ ಆಗ್ತಾ ಇದೆ. ನಮ್ಮ ಮಗ ಮೊನ್ನೆ ಆಟ ಬೇಕಾದ್ರೆ ಕ್ಲಾಸ್ ಅಲ್ಲೆಲ್ಲ ಕರ್ಸ್ಕೊಂಡು ಬಂದಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ? ಒಂದು ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಜವಾಬ್ದಾರಿ ತಗೊಂಡು ಮಾಡಬೇಕು. ಈ ಥರ ಬೇಜವಾಬ್ದಾರಿಯಿಂದ ಮಾಡಿದ್ರೆ ಈಗ ಶಾಲೆಯ ಮುಖ್ಯೋಪಾಧ್ಯಾಯರು ಏನು ಹೇಳ್ತಿದ್ದಾರೆ? ಅವರಿಗೆ ಏನೂ ಗೊತ್ತಿಲ್ಲ ಸರ್. ಅವ್ರಿಗೆ ಐತಲ್ಲ ಸರ್, ಈಗ ಅವರು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಸರ್. ಅವರು ಈಗ ಅವ್ರೇನು ಹೇಳ್ತಾರೆ, ಸರ್ಕಾರ ಉಂಟು, ನಮಗೇನೋ ನಮಗೆ ಸಂಬಳ ಕೊಡ್ತಾರೆ, ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಅವರು ಏನೂ ಇದಿಲ್ಲ ಸರ್. ಯಾಕಂದರೆ ಅವರಿಗೆ ಇಂಟಿಮೇಷನ್ ಇಲ್ಲ. ನಾವು ಒಂದು ಇದು ಹಿಂಗೆ ಕಲ್ಲಿನ ಕಲ್ಲಿದ್ದಾರೆ ಇದು ಮರ. ಈಗ ಅಡುಗೆ ಮಾಡೋಕ್ಕೆ ನಾವು ಗ್ಯಾಸ್ ಬುಕ್ ಮಾಡಬೇಕಾಗಿತ್ತು. ತಿಂಗಳಲ್ಲಿ ನಮ್ಮ ಮಕ್ಕಳು ಉಸಿರಾಡೋಕ್ಕೆ 2 ಸಿಲಿಂಡರ್ ತಂದ್ಕೊಡ್ರಿ, ಆಕ್ಸಿಜನ್ ತಂದ್ಕೊಡ್ರಿ ಅಂತ ನಾವು ಬುಕ್ ಮಾಡೋಕ್ಕಲ್ಲ. ಬಹು ಹತ್ತಿರದಲ್ಲೇ ಇದೆ ಅಂತ ನನ್ನ ಅಭಿಪ್ರಾಯ. ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಗ ಇಂಗ್ಲೀಷ್ ಮೀಡಿಯಂ ಆಗಿದೆ ಸರ್. 3 ವರ್ಷದಿಂದ ಇಂಗ್ಲೀಷ್ ಮೀಡಿಯಂ ಆಗಿದೆ. ಇಲ್ಲಿ BO ಆಫೀಸ್ ಆಯಿತು ಅಂದರೆ ಸರ್, ಬೇರೆ ಬೇರೆ ಎಲ್ಲ ಅಧಿಕಾರಿಗಳೆಲ್ಲ ಬರ್ತಿರ್ತಾರೆ. ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಫುಲ್ ಸೌಂಡ್ ಪೊಲ್ಯೂಷನ್ ಆಗ್ತದೆ. ಮತ್ತೆಲ್ಲ ಧೂಳು ಸರ್, ಫುಲ್ಲು ಧೂಳು ಎದ್ದೊಳುತ್ತೆ. ಅಲ್ಲಿ ಗಿರೀಶ ಇದು ಮಕ್ಕಳು ಗರ್ಲ್ಸ್ ಕಾಲೇಜ್ ಕಟ್ಟಿದ್ದಾರೆ. ಮಕ್ಕಳೆಲ್ಲ ಇಲ್ಲೇ ಓಡಾಡ್ತವೆ. ಅದು ಶಾಲೆ ಜಾಗದಲ್ಲೇ ಕಟ್ಟಿದ್ದಾರೆ ಅದನ್ನು. ಆಮೇಲೆ BO ಆಫೀಸ್ ಕಟ್ಟಿದ್ದಾರೆ. BRC ಕಚೇರಿಗಳೆಲ್ಲ ಇಲ್ಲೇ ಇದೆ. ಈಗ ಇದು ಶಾಲೆ, ಈ ಶಾಲೆಗೆ ದಾನ ಕೊಟ್ಟಿರೋಂಥ ಜಾಗನ ಶಾಲೆ ಬಿಟ್ಟು, ಶಾಲೆ ನೋಡಿ ಇದು ಸ್ವತಂತ್ರ ಪೂರ್ವ ಕಟ್ಟಡ. ಇದು ಎಷ್ಟೋ ನಮ್ಮ ಹಿರಿಯೂರು ಭಾಗದಲ್ಲಿ ಎಷ್ಟೋ ಜನ MLA ಆಗೋದ್ರು, ಎಷ್ಟೋ ಜನ ಮಿನಿಸ್ಟ್ರಿಗಳು ಆಗೋದ್ರು. ಈ ಶಾಲೆ ಯಾರ ಕಣ್ಣಿಗೂ ಬೀಳಿಲ್ವಾ? ಬಸ್ ಸ್ಟ್ಯಾಂಡ್ ಕಟ್ಟಿದ್ರು ಅಲ್ವಾ? ಬಸ್ ಸ್ಟ್ಯಾಂಡ್ ಕಟ್ಟಿದ್ರು, ಕೋಟಿಗಟ್ಟಲೆ ಬಂಡವಾಳ ಹಾಕಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ರು. ಅದಕ್ಕೆ ಕೋಟಿಗಟ್ಟಲೆ ಬಂಡವಾಳ ಹಾಕಿ ಅಲ್ಲಿ ಕಾಲೇಜ್ ಕಟ್ತಿದ್ದಾರೆ. ಇದು ಬಿದ್ದು ಹೋಗ್ತಾ ಇದೆ ಶಾಲೆ. ಇಲ್ಲಿ ಬೇಸಿಕ್ ಶಿಕ್ಷಣ ಏನು ತಳಮಟ್ಟದ ಶಿಕ್ಷಣಕ್ಕೆ ಯಾರು ಒತ್ತು ಕೊಡ್ತಾ ಇಲ್ಲ ಅಂದರೆ ಇಲ್ಲಿಂದನೇ ಬೆಳಿಬೇಕಲ್ವ ಮಕ್ಕಳು. ಇಲ್ಲಿ ಪ್ರಾಥಮಿಕ ಹಂತದಿಂದ ಅವ್ರು ಮುಂದೆ ಹೋದರೆ ಕಾಲೇಜ್ಗೆ ಹೋಗ್ಬೋದು. 1ನೇ ಕ್ಲಾಸು 2ನೇ ಕ್ಲಾಸು ಒಂದು ಪ್ರೈಮರಿ ಶಾಲೆ ಮುಚ್ಚಿದ್ರು ಅಂದರೆ ಕಾಲೇಜಿಗೆ ಬೇರೆ ಕಡೆ ಕಟ್ಕೋಬೋದಲ್ಲ ಕಾಲೇಜು. ಇದನ್ನೇ ಡೆವಲಪ್ಮೆಂಟ್ ಮಾಡ್ಬೋದಲ್ಲ ಸರ್.
ಇದಕ್ಕೆ ಕೋಟಿಗಟ್ಟಲೆ ಬಂಡವಾಳ ಹಾಕಿ ಇದಕ್ಕೆ ಲ್ಯಾಬ್ ಮಾಡಿ ಈ ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣ ಕೊಟ್ಟರೆ ಮುಂದೆ ಅವರು ಅತ್ಯಂತ ಉನ್ನತ ಪ್ರಜೆಗಳಾಗಿ ಬೆಳಿಬೋದಲ್ವಾ? ಇದಕ್ಕೆ ಕೊಡ್ಬೋದಲ್ವ ಸರ್? ಅದೆಲ್ಲ ಮಹತ್ವನ? ಇಲ್ಲಿ ಅವಶ್ಯಕತೆ ಇದೆಯಾ ಸರ್ ಬಿ ಯು ಆಫೀಸ್? ಇಲ್ಲಿ ಬಿ ಯು ಆಫೀಸ್ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿ ಯು ಆಫೀಸ್ ಕಟ್ಟಿದರೆ ಶಾಲೆ ಕಾಣುತ್ತಾ ಸರ್? ನೋಡಿ ನೀವೇ, ಶಾಲೆ ಕಾಣುತ್ತಾ? ಸರ್ ಮತ್ತೆ ಶಾಲೆಗೆ ತುಂಬಾ ಸಮೀಪದಲ್ಲಿ ಕಟ್ತಾ ಇದ್ದಾರೆ ಇವಾಗ ಇದನ್ನ. ಶಾಲೆ 1880ರಲ್ಲಿ ಪ್ರಾರಂಭ ಮಾಡಿತ್ತು. ಅಂದರೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಮೋಸ್ಟ್ಲಿ ಇಲ್ಲಿನ ಪ್ರಥಮ ಶಾಲೆ ಅಂತ ಇದು ಅನುಭವ ಆದರೆ ಇಲ್ಲಿ ಏನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಓದಿ ಅಂತ್ಯಂತ ಆಫೀಸರ್ಸ್ ಆಗಿದ್ದಾರೆ. ಆದರೆ ಈ ಒಂದು ಶಾಲೆನ ಉಳಿಸ್ಕೊಳ್ಳೋ ಜವಾಬ್ದಾರಿ ಪ್ರತಿಯೊಬ್ಬರು ಹಿರಿಯೂರಿನಲ್ಲಿ ಏನಿದ್ದಾರೆ ಎಲ್ಲರಿಗೂ ಜವಾಬ್ದಾರಿ ಇದೆ. ಈ ಒಂದು ಹಳೆ ಶಾಲೆನ ಇವರು ಇದನ್ನು ನೋಡಿ ಇದು ತುಂಬ 4 ಎಕರೆ ಇದೆ ಶಾಲೆ. ಆದರೆ ಈಗ ಯಾವ ಸ್ಥಿತಿ ಬಂದಿದ್ದಾರೆ ಈ ಸ್ಥಿತಿ ಶಾಲೆನ ಇಷ್ಟೇ ಬೌಂಡ್ರಿ ಮಾಡ್ಕೊಂಡು ಈ 4 ಎಕರೆನ ಬೇರೆ ಬೇರೆ ಕಚೇರಿಗಳೆಲ್ಲ ಕಟ್ಕೊಂಡು ಕೊಟ್ಟಿರ್ತಕ್ಕಂಥವ್ರು ದಾನ ಮಾಡಿರೋಂಥ ಶಾಲೆನ ಬೇರೆ ಇದಕ್ಕೆಲ್ಲ ಯೂಸ್ ಮಾಡ್ಕೊಂಡು ಎಷ್ಟು ಬಗ್ಗೆ ಇದನ್ನು ದಯವಿಟ್ಟು ಆದಷ್ಟು ಬೇಗ ಇದನ್ನು ನಿಲ್ಲಿಸ್ಬೇಕು. ಈ ಶಾಲೆಗೆ ಈ ಜಾಗ ಇರಬೇಕು. ಪ್ರತಿಯೊಬ್ಬ ಮಕ್ಕಳಿಗೂ ಆಟ ಪಾಠ ಶಾಲೆ ಎಲ್ಲವೂ ಇರಬೇಕು. ಓದೋದೊಂದೇ ಅಲ್ಲ, ಡ್ರಿಲ್ಸ್ ನಡೀತವೆ, ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮಗಳು ನಡೀತವೆ. ಇಂಥ ಜಾಗ ಇರಲಿ ಅನ್ನೋ ಉದ್ದೇಶಕ್ಕೆ ಪಾಪ ದಾನಿಗಳು ಜಾಗ ಕೊಟ್ಟಿರ್ತಾರೆ. ಮೊದಲೇ ನಾವೆಲ್ಲ ಇಲ್ಲಿ ಓದಿರೋದು ನಾವೆಲ್ಲ ಓದಿ ಇವತ್ತು ಉನ್ನತ ಸ್ಥಾನದಲ್ಲಿ. ಆದರೆ ಈಗೇನಾಗಿದೆ ಅಂದರೆ ಸರ್ಕಾರ ಈ ಶಾಲೆನ ಉಳಿಸ್ಕೊಳ್ಳೋದಿತ್ತು ಆ ಬಿ ಆಫೀಸರು ಈ ಬಿ ಆಫೀಸು ಏನು ಅದು ಸಂಬಂಧಪಟ್ಟ ಹಿಂದೆ ಎಲ್ಲ ಇಲಾಖೆಗಳು ಕಟ್ಕೊಳ್ತಾ ಇದ್ದಾರಲ್ಲ ಈ ಬೇರೆ ಜಾಗ ಇದು ಶಾಲೆನ ಉದ್ಧಾರ ಮಾಡಬೇಕಿಲ್ಲ. ಈ ಶಾಲೆನ ಹಾಳು ಮಾಡಿ ಇವರು ಆಫೀಸ್ಗಳೆಲ್ಲ ಕಟ್ಕೊಂಡು ಶಾಲೆನ ಹಾಳು ಮಾಡೋದಲ್ಲ. ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕ್ಬೇಕು. ಇದನ್ನು ದಯವಿಟ್ಟು ಇದನ್ನು ಇದನ್ನು ಸಂಬಂಧಪಟ್ಟವರು ನಾವೆಲ್ಲ ಬಿಡೋದಿಲ್ಲ, ಹೋರಾಟ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಹಾಕಿ ಇದನ್ನೆಲ್ಲ ತಡೆ ಇಡಬೇಕು. ಇದೆಲ್ಲನೂ ಒಂದಾಗಬೇಕು. ಈ ಶಾಲೆ ಜಾಗ ಉಳಿಬೇಕು. ಇದು ದಯವಿಟ್ಟು ಸಂಬಂಧಪಟ್ಟವರು ಆದಷ್ಟು ಕೂಡ ಇದು ಜಾಗೃತಿ ವಹಿಸಿ ಇದು ಉತ್ಸವ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ARC Private Limited. We are hiring. Dear all, we have openings for telecallers position. 0 to 2 years experience. Any education can apply. Gender male and female. Skills results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited. Number 38 Chandrodaya, first floor, Antarasanahಳ್ಳಿ, Madhugiri Main Road, Tumkur. 572106. Phone 6366435958 96066666568. ARC Private Limited. Help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.